ನಾನು ಹಿಂದೂ, ನಾನು ಕ್ರೈಸ್ತ, ನಾನು ಮುಸಲ್ಮಾನ ಎಂಬ ಭೇದ ಭಾವ ಇಲ್ಲದೆ ಜೊತೆಯಾಗಿ ನೂರಾರು ಹಣತೆಯನ್ನ ಏಕಕಾಲದಲ್ಲಿ ಬೆಳಗುವ ಮೂಲಕ ಬೆಳಕಿನ ಹಬ್ಬ ದೀಪಾವಳಿಯನ್ನ ಉಡುಪಿಯಲ್ಲಿ ವಿಭಿನ್ನವಾಗಿ ಆಚರಿಸಲಾಯಿತು. ಉಡುಪಿಯ ಸೌಹಾರ್ದ ಸಮಿತಿ, ಕ್ಯಾಥಲಿಕ್ ಸಭಾ ಹಾಗೂ ಶೋಕಮಾತಾ ಇಗರ್ಜಿಯ ಸಹಯೋಗದಲ್ಲಿ ಸೌಹಾರ್ದಯುತ ದೀಪಾವಳಿಯನ್ನ ನಗರದ ಶೋಕಮಾತಾ ಚರ್ಚಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಜೆರಾಲ್ಡ್ ಐಸಕ್ ಲೋಬೋ, ಉಪನ್ಯಾಸಕಿ ಸುಮಾ, ಮಲ್ಪೆ ಚರ್ಚ್ನ ರೆವರೆಂಡ್ ಫಾದರ್ ಸಂತೋಷ್, ವಲೇರಿಯನ್ ಮೆಂಡೋನ್ಸಾ, ಮೌಲಾನಾ ಮೊಹಮ್ಮದ್ ಶರ್ವಾಣಿ ರಡ್ಜಿ, ಮೌಲಾನಾ ಮೊಹಮ್ಮದ್ ಶರ್ವಾಣಿ ರೆಡ್ಡಿ, ನಾಗರಿಕ ಸಮಿತಿಯ ನಿತ್ಯಾನಂದ ಒಳಕಾಡು ಸೇರಿದಂತೆ ಅನೇಕ ಗಣ್ಯರು ದೀಪ ಬೆಳಗಿಸಿ ಸರ್ವಧರ್ಮ ದೀಪಾವಳಿಗೆ ಚಾಲನೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ 14 ಅಡಿ ಎತ್ತರದ 118 ದೀಪಗಳನ್ನು ಬೆಳಗಿಸುವ ಮೂಲಕ ಸಾರ್ಥಕ ದೀಪಾವಳಿ ಸಂಪನ್ನಗೊಂಡಿತು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.